ಹರಿಯಾಣದಲ್ಲಿ ನಡೆದ ರ್ಯಾಲಿಯಲ್ಲಿ ಭಾಗವಹಿಸಿ ನವದೆಹಲಿಯಲ್ಲಿ ನಡೆದ ಭಾರತ್ ಸ್ಕೌಟ್ಸ್ ಗೈಡ್ಸ್ ರಾಷ್ಟ್ರಮಟ್ಟದ ಕಾರ್ಯದಲ್ಲಿ ಗೋಲ್ಡನ್ ಏರೋ ಅವಾರ್ಡ್ ಪಡೆದು ಕಡಬಕ್ಕೆ ಆಗಮಿಸಿದ ಪಾಜಕಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಯ್ಕೆಯಾದ ಏಕೈಕ ಶಾಲೆ ಇದಾಗಿದ್ದು, ಭಾರತ್ ಸ್ಕೌಟ್ ಗೈಡ್ಸ್ ಜಿಲ್ಲಾ ಸಂಸ್ಥೆ ನಡೆಸಿದ ರಾಜ್ಯ ಮಟ್ಟದ ಪರೀಕ್ಷೆಯನ್ನು ಪೂರೈಸಿ ರಾಷ್ಟ್ರಮಟ್ಟದ ಗೋಲ್ಡನ್ ಏರೋ ಅವಾರ್ಡ್ಸ್ಗೆ ವಿದ್ಯಾರ್ಥಿಗಳಾದ ಸುಧಾಲಕ್ಷ್ಮಿ, ಮೌಲ್ಯ ಪಿ, ಹಸ್ತಾ ಕೆಬಿ ಇವರುಗಳು ಆಯ್ಕೆಯಾಗಿದ್ದರು. ಇವರನ್ನು ತಹಶೀಲ್ದಾರ್ ಕಚೇರಿ ಬಳಿಯಿಂದ ಕಡಬದ ಮುಖ್ಯಪೇಟೆಯವರೆಗೆ ಆಕರ್ಷಕ ಬ್ಯಾಂಡ್ ವಾದ್ಯಗಳೊಂದಿಗೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಕರೆತರಲಾಯಿತು. ಬರ್ತಾ ಇದ್ದಾರೆ. ಇವರ ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ಅದ್ದೂರಿಯಾದ ಮೆರವಣಿಗೆಯ ಮುಖಾಂತರ ಸ್ವಾಗತಿಸ್ತಾ ಇದ್ದೇವೆ. ದೆಹಲಿಯಲ್ಲಿ ನಡೆದಂತಹ ಗೋಲ್ಡನ್ ಏರೋ ಅವಾರ್ಡ್ 2019ರ ಬುಲ್ಬುಲ್ ವಿಭಾಗದ ಪ್ರಶಸ್ತಿಯನ್ನ ಪಡೆದು ಹರಿಯಾಣ ತಾಲೂಕಿನ ಈ ಒಂದು ನಮ್ಮ ಊರಿಗೆ ಮತ್ತೆ ಆಗಮಿಸ್ತಾ ಇದ್ದಾರೆ. ಇವರನ್ನ ಪಿಜಕ್ಕಳ ಹಾಗೂ ಕಡಬ ತಾಲೂಕಿನ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ಸ್ವಾಗತಿಸುತ್ತಾ ಈ ಒಂದು ಅಭಿನಂದನಾ ಮೆರವಣಿಗೆಯನ್ನ ಏರ್ಪಡಿಸಿದ್ದೇವೆ. ಪಿಜಕ್ಕಳದ ಶ್ರೀಯುತ ಚಂದ್ರಶೇಖರ ಮತ್ತು ಕುಸುಮಾವತಿ ದಂಪತಿಯವರ ಪುತ್ರಿಯಾಗಿರುವಂತಹ